ಧ್ವಜನಾಗಿ ಕೀರ್ತನ್ ರೈ, ದೂತನಾಗಿ ಅಮೋಘ ಶಂಕರ, ಸುಧನ್ವನಾಗಿ ಜಿ ಸುಬ್ರಹ್ಮಣ್ಯ ಭಟ್, ಸುಗರ್ಭೆಯಾಗಿ ಕುಮಾರಿ ಭವಿಷ್ಯ, ಪ್ರಭಾವತಿಯಾಗಿ ದೀಪಶ್ರೀ ಹೊಳ್ಳ, ಕೃಷ್ಣನಾಗಿ ಶ್ರೀಶನಾರಾಯಣ ಹೆಗಡೆ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ: ತಮ್ಮೆಲ್ಲರ ಮೊಬೈಲ್ ಫೋನ್ಗಳನ್ನು ಸೈಲೆಂಟ್ ಅಥವಾ ಆಫ್ ಮಾಡುವ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇನೆ. ಇದೀಗ ನಿಮ್ಮೆದುರಿಗೆ SDM ಯಕ್ಷಗಾನ ಕಲಾ ಕೇಂದ್ರದಿಂದ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿರುವ ಯಕ್ಷಗಾನ ಪ್ರಸಂಗ ಹರಿದರ್ಶನ. ಧನ್ಯವಾದಗಳು. ಶ್ರೀ ಗುರುಗಣಾಧಿಪತಯೇ ನಮಃ. ಇರುವಂತಹ ಸ್ಥಳ ಅರ್ಜುನನೆಂದು ಕೇಳಿದ್ದೀವಿ. ಬಂದಂತ ಕಾರ್ಯಗಾರ ಕೇಳು ಜನಮೇ ಜಯನ
ಧರ್ಮವನ್ನು ಧರ್ಮ ರಕ್ಷಿಸುತ್ತದೆ ಎನ್ನುವುದಕ್ಕೆ ಪಾಂಡವರಾದ ನಾವೇ ಜ್ವಲಂತ ನಿದರ್ಶನ. ಕೌರವರು ಪಾಂಡವರು ಹೋರಾಡಲೇಬೇಕಾದಂತಹ ಸಂದರ್ಭ ಸನ್ನಿಹಿತವಾಯಿತು. ಸತ್ಯಮೇವ ಜಯತೆ ಎನ್ನುವ ಶ್ರುತಿ ವಾಕ್ಯದಂತೆ ಪಾಂಡವರಾದ ನಮಗೆ ಜಯವಾಯಿತು, ಕೌರವರ ನಾಶವಾಯಿತು. ಆದರೆ ಬಂಧು ಹತ್ಯೆ ದೋಷ ತಗುಲಿದೆ ಎನ್ನುವಂತಹ ಶಂಕೆ ನನ್ನನಿಗೆ ಕಾಡುವುದಕ್ಕೆ ಪ್ರಾರಂಭವಾಯಿತು. ಆಗ ಭಗವಾನ್ ವೇದವ್ಯಾಸರೇ ಬಂದು ಸಮಾಧಾನವನ್ನು ಸೂಚಿಸಿದರಲ್ಲ. ತುರಗಾಧ್ವರವರ ಚಿತಿ ನರದು ಪಾಪದ ಕೂಡಿ ಧರೆಯ ಕಪ್ಪವಗೊಂಡುವರ ನೀಲ ಧ್ವಜನ ನರನು ಪಾಪದ ಕೂಡಿ ನಮ್ಮವರೇ, ನನ್ನ ಅಣ್ಣ ದೋಷಕ್ಕೆ ಅಂಜಿದಾಗ ಭಗವಾನ್ ವೇದವ್ಯಾಸರೇ ಬಂದು ಅಶ್ವಮೇಧ ಯಾಗವನ್ನು ಮಾಡು, ದಿಗ್ವಿಜಯವನ್ನು ಸಾಧಿಸು ಎನ್ನುವ ಹಾಗೆ ಸಲಹೆಯನ್ನು ಕೊಟ್ಟರು. ಆಮೇಲೆ ಶ್ರೀಕೃಷ್ಣನ ಅನುಗ್ರಹದಿಂದ ಭದ್ರಾವತಿಯ ಅರಸ ಯವನಾಶ್ವನಲ್ಲಿದ್ದ ಪಂಚವರ್ಣದ ಕುದುರೆ ಏಕಕರ್ಣ, ಅಂದರೆ ಕಿವಿಯ ಬಣ್ಣ ಒಂದೇ ಎನ್ನುವ ಹಾಗೆ ಅಂತಹ ವಿಶೇಷವಾದ ಕುದುರೆಯನ್ನು ತರಿಸಿ ಅದಕ್ಕೆ ಪೂಜಿಸಿ ದಿಗ್ಗಜಗೆ ಬಿಡುವ ಕಾಲಕ್ಕೆ ಪಾರ್ಥ, ಕುದುರೆಯ ರಕ್ಷಣೆಗೆ ನೀನೇ ಹೋಗಬೇಕು ಎನ್ನುವ ಹಾಗೆ ಅಪ್ಪಣೆ ಮಾಡಿದ ನನ್ನಣ್ಣ. ಅದರಂತೆ 7 ಅಕ್ಷೋಹಿಣಿ ಸೈನ್ಯ ಸಮೇತನಾಗಿ ವೀರ ಯೋಧರಾದಂತಹ ನಿಮ್ಮೆಲ್ಲರನ್ನು ಕೂಡಿಕೊಂಡು ಮುಂದುವರಿದು ಬಂದೆನಲ್ಲ. ನಮ್ಮ ಸೇನೆ ಹೇಗೆ ಸಾಗಬೇಕಾಗುವುದಿಲ್ಲ. ಕಾಲಪಾಳಯದ ದಿಗಮಠನದ ಬೆನ್ನದ ನೋಡಿದವರು ಚಕಿತರಾಗಬೇಕು. ಧರೆಯನ್ನು ಧರಿಸಿದಂತಹ ಕಮಟನ ಎದೆಯಲ್ಲಿ ನಡುಕ ಉಂಟಾಗಬೇಕು. ತ್ರೈಲೋಕ ವಿಜಯ ಜೈತ್ರ ಯಾತ್ರೆ ದಕ್ಷಿಣಾಭಿಮುಖವಾಗಿ ನಡೆಯಲಿ ನಮ್ಮ ಸೇನೆ. ಖಳನ
ಕಂಠೀರವ ಇರುವಂತಹ ದೇಶಕ್ಕೆ ಯಾರೆಂದು ಕೇಳಿದ್ದೀರಿ? ಅನುಸಾಲ್ವನೆಂದು ಕೇಳಿದ್ದೀರಿ. ನಾನೇ ಸರಿ. ಬಂದಂಥ ಗಾರಗಾರ ಒಡೆ ಕವಿದೆ, ಅಡೆ ಕವಿದೆ. ಮನುಜೇನ ಕೇಳಂತ ಮಹಾದೇವ ಕಾಪಾಡು ತಂದೆ ಕಾಪಾಡು. ತಾಳ್ವ ದೇಶವನ್ನು ಅಣ್ಣನ ಕಾರಣಾಂತರ ಆಡಿಕೊಂಡು ಬಂದಿದ್ದೇನೆ. ಅನುಸಾಲ್ವ ನಾಮಕನಾದ ನನಗೆ ಭಯ ಪಡೆದವರೇ ಇಲ್ಲ. ಎಂದಿನಂತೆ ಓಲಗಾಸ್ತನಾಗಿದ್ದಾಗ ಚಾರಕನವರು ಬಂದು ಹೇಳಿದ, ಪಾಂಡವರು ಅಶ್ವಮೇಧ ಕೈಗೊಂಡಿದ್ದಾರೆ. ಅದನ್ನು ತಡೆಯಬೇಕೆಂದು. ಅದಕ್ಕಿಂತ ಕೃಷ್ಣನ ಬಳಿ ಅಲ್ಲಿಗೆ ಹೋಗುವ ವಿಚಾರವನ್ನು ತಿಳಿದು ಆ ಕುದುರೆಯನ್ನೇ ಕಾಣೆಯಾಗಿಸಿದೆ. ಪ್ರದ್ಯುಮ್ನಾದಿಯನ್ನು ದೂರದಲ್ಲಿ ಸೋಲಿಸಿದೆ. ಕೃಷಕೇತುವಿನಿಂದ ಪರಾಜಿತನಾಗಿ ಸೋಲನ್ನು ಒಪ್ಪಿ ಧರ್ಮದ ಕಾರ್ಯವನ್ನು ಕೈಗೊಳ್ಳಲು ಹೊರಟಿದ್ದೇನೆ. ದಿಗ್ವಿಜಯಕ್ಕೆ ಹೊರಟಂತ ಪಾರ್ಥನ ಸೇನೆಯನ್ನು ಜಾರಿಕೊಳ್ಳುತ್ತೇನೆ. ನಮ್ಮವರೇ, ನಮ್ಮ ಕುದುರೆಯನ್ನು ಕಟ್ಟಿ ಕಾದ ವೀರನನ್ನು ಕೊಲ್ಲಬೇಕಾಯಿತು. ಆಮೇಲೆ ಧ್ವಜ ಶರಣಾಗಿ ಬಂದ. ಅವನನ್ನು ಮನ್ನಿಸಿ ನಮ್ಮೊಂದಿಗೆ ಕೂಡಿಕೊಂಡು ಮುಂದುವರೆದು ಬಂದೆವಲ್ಲ. ಆ ಕಾಲಕ್ಕೆ ಉದ್ದಾಲಕರ ಪತ್ನಿ ಚಂಡಿ ಕಲ್ಲಾಗಿ ಬಿದ್ದಿದ್ದಳು. ಪತಿಗೆ ವಿರೋಧವಾಗಿ ವರ್ತಿಸಿದ ಕಾರಣದಿಂದ ಶಾಪಕ್ಕೆ ಗುರಿಯಾಗಿದ್ದಂತಹ ಅವಳನ್ನು ಉದ್ಧರಿಸಿದವನಿದ್ದೇನೆ. ಅಲ್ಲಿಂದ ನಾವು ಹೊರಟವೆಲ್ಲ. ನಮ್ಮವರೇ, ನಾವು ಬಂದು ಸೇರಿದಂತಹ ಪ್ರದೇಶ ಯಾವುದು? ಇಲ್ಲಿಯ ಅರಸನಾರು? ಈ ಪ್ರಕೃತಿಯ ಪರಿಪೂರ್ಣ ಪರಿಜ್ಞಾನವುಳ್ಳವರು ನನ್ನಲ್ಲಿ ತಿಳಿಸುವಿರಾ? ನರನೆ ಕೇಳು ಈ ರಾಜ ದರಸು ಹಂಸಧ್ವಜ ಪರಮ ಧಾರ್ಮಿಕ ಸತ್ಯಶೀಲ ಧುರಪರಾಕ್ರಮಿ ಧುರಪರಾಕ್ರಮಿ ಹರಿ ಶರಣನಿ ತೆಗಿಬಲು ದುರಿಗಳು ಕಪ್ಪವಿಯುಬರು ನರನೆ ಕೇಳಿ ರಾಜ ತರಸು ಹಂಸಧ್ವಜ ಪರಮಧಾರ್ಮಿಕ ಸತ್ಯಶೀಲ ಆ
ಧರ್ಮದ ಗುಣಧರ್ಮ ನ್ಯಾಯಮೂರ್ತಿಗಳೆಂಬ 7 ಮಂದಿ ಸಹೋದರರು. ಹೌದೇ? ಸುಮತಿ ಎಂಬವರು ಆಸ್ಥಾನದ ಮಂತ್ರಿಗಳು. ಆ, ಅವರ ಕುದುರೆಯನ್ನು ಕಟ್ಟಿ ಕಾದಾಡುವವರು ಹಬ್ಬ ಕೊಡಲಾರದು. ಇದು ಖಂಡಿತ ಪ್ರಭು. ಅವರೇ, ಯಾರು ಭಯಪಡುವ ಅಗತ್ಯವೇ ಇಲ್ಲ. ಶ್ರೀಕೃಷ್ಣನ ದಯೆ ನಮ್ಮ ಮೇಲೆ ಇರುವಾಗ ಯಾರಿಗೂ ಬೆದರಬೇಕಾಗಿಲ್ಲ. ನಮ್ಮವರೇ, ತಡ ಮಾಡುವುದಲ್ಲ, ಇನ್ನೂ ಮುಂದುವರಿಯೋಣ. ಬಳಿದೀಪದ ಕ್ರಮಗಂಠೀರವ ಇರುವಂತಹ ಸ್ಥಳ ಚಂಪಕಾವತಿಗೆ ಯಾರೆಂದು ಕೇಳಿದ್ದೀರಿ? ಹಂಸಧ್ವಜನ ಪಾಲಂತ ಕೇಳಿದ್ದೀವಿ. ನಾನೇ ಸರಿ. ಬಂದಂತ ಕಾರ್ಯಕಾರಣ ಅನೇಕ ವಿಧ ಆಲಿಸಿ. ಅರಸಗೇಳ ಚಂಪಕಾಪುರದ ಅರಸ ಹಂಸಧ್ವಜನ ಪಾಲನು ಅರಸ ಹಂಸಧ್ವಜನ ಪಾಲನು ಧುರ ವಿಜಯ ಭುಜ ಶೌರ್ಯ ಸಾಹಸ ಬಲ್ಲ ಆಯ್ 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 ಶ್ರೀಹರಿ ನೀನೇ ರಕ್ಷಿಸು. ತಪಸ್ಸು ಹಾಗೂ ಸಾಧನೆಯ ಮುಖೇನವಾಗಿ ಯಾರೂ ಕೂಡ ಬ್ರಾಹ್ಮಣನಾಗಬಹುದು ಎಂಬುದನ್ನು ಲೋಕಕ್ಕೆ ಸಾರಿದ ವಿಶ್ವಾಮಿತ್ರ ಮಹರ್ಷಿಗಳ ಸುಪುತ್ರನಾದ ಮಧುಚಂದನ ಋಷಿಗಳ ವಂಶ ಪರಂಪರೆಯಲ್ಲಿ ಜನ್ಮವೆತ್ತಿದವರು ನಾವು. ಚಂಪಕಾಪುರದ ಅರಸನಾದ ಹಂಸಧ್ವಜ ನಾಮಕನಾದಂತಹ ನಾನು ತೃಪ್ತ ಸಂಸಾರಿಯಾಗಿರಲು ಶ್ರೀಕೃಷ್ಣ ನಿನ್ನ ಕೃಪೆಯೇ ಕಾರಣ. ದೈವ ಬಲವೇ ಫಲ, ಪರಬಲವೇ ದುರ್ಬಲ ಎಂದು ಭಾವಿಸಿಕೊಂಡವರು ನಾನು. ಸಕಾಲಕ್ಕೆ ಸ್ನಾನ ದೇವತಾರ್ಚನೆಯನ್ನು ಮಾಡಿ ಓಲಗ ಬಿತ್ತಿದ್ದೇನೆ. ಯಾರದು ಶುಭವಾಗಲಿ ಎಂದೇಳು. ಬುದ್ಧಿ, ನಾನು ಬುದ್ಧಿ, ನಿಮ್ಮ ದೂತ. ಏನು ಬಂದೆ? ಅವರು ನನಗೆ ಕುಸ್ತಿ. ನಾನು ಹೇಳುವೆ ಬುದ್ಧಿ, ನಿಮಗೆ ಸುದ್ದಿ. ಏನು ಸುದ್ದಿ? ಭಿನ್ನವಿಸಿಕೊಳ್ಳುತ್ತೇನೆ. ಮಹಾರಾಜ ಕೇಳುವುದಿಗಲ ಮಹಾರಾಜ ಕೇಳುವುದಿಗಲ ಬಹುಜೋದಿಗೆ ಭೂಪ ಮಹಾರಾಜ ಕೇಳುವುದಿಗಲ ಆದಿ ಪುರದ
ಅವನಂತೆ ಬುದ್ಧಿ ಸೇನೆ. ಬೆಂಗಾವಲಿಗೆ ಬಂದವ ಯಾರಂತೆ? ಅವನ ತಮ್ಮ ಅಜೀರ್ಣ. ನಿನ್ನ ನಿನಗೆ ನನಗಲ್ಲ ಬುದ್ಧಿ. ಮತ್ತೆ ಬಂದವನು ಅಜೀರ್ಣನಂತೆ. ಅರ್ಜುನ. ಅವನೇ ಬುದ್ಧಿ ಬಂದದ್ದು. ಹಾ. ಬಾರಿ ಬಾರಿ ಪೆಟ್ಟಿನವನು. ಮತ್ತೆ? ಪೆಟ್ಟಿನವನು. ಹಾ. ಅಂದ್ರೆ ಕೊದಲ ಕೊರಿಗಳು ತೋರಿಸುವುದು. ಹೌದು. ಮತ್ತೆ ನಾಯಂತ ಮಗ. ಯಾರಿಗೆ ಹೇಳ್ತೇವೆ? ಸುಮ್ಮನೆ ಬಿಡ್ತಾನ. ನಾಯಂತ ಮಗ. ಯಾರಿಗೆ ನಾಯಂತ ಹೇಳ್ತೇವೆ? ಮಗ. ಸುಮ್ಮನೆ ಬಿಡಲಿಲ್ಲ ಸ್ವಾಮಿ. ಹಾ. ಆ ಕುದುರೆಯನ್ನು ಹಿಡಿದು ಹಾ. ಕುತ್ತಿಗೆಗೆ ಹಗ್ಗವನ್ನು ಬೀಗ ಹಾ. ದಾಗನೆ ದಾಗನೆ ಕಟ್ಟಿದ್ದೇನೆ ಬುದ್ಧಿ. ಶಾಬಾಷ್. ಅಷ್ಟೇ ಅಲ್ಲ ಬುದ್ಧಿ. ಮತ್ತೆ? ಅದರ ಕುತ್ತಿಗೆ ಅದರ ಹಣೆಯಲ್ಲಿ ಹಾ. ಒಂದು ಲೇಖನವಿತ್ತು ಬುದ್ಧಿ. ಎಲ್ಲಿದೆ? ತಂದಿದ್ದೇನೆ. ಈ ಲೇಖನವನ್ನು ನಾನು ವಾಚಿಸ್ತೇನೆ, ನೀವು ಒಳಗಿದ್ದು ಈಗಲೇ ಕೇಳಿದಿರಿ. ಮಂತ್ರಿಗಳಿರ ಕೇಳಿರೀಗ ಶ್ರೀಕಾಂತನ ಕಾಣುವ ಯೋಗ ಮತ್ತು ಪುಣ್ಯವನೇ ನಂಬೆವ ಶಿಲದಿ ಕುಂತಿಸುತ್ತ ನಕ್ವರದ ಹಯ ತನ್ನಂತೆ ತಾನೇ ಬಂದು ದುಂಬಿ ಮಂತ್ರಿಗಳಿರ ಕೇಳಿರೀಗ ಈಗಲೇ ಕೇಳಿದಿರಿ. ಇದು ನಮ್ಮ ಸೌಭಾಗ್ಯವೇ ಸರಿ. ಹಸ್ತಿನಾಪುರದ ಧರ್ಮರಾಯನ ಅಶ್ವಮೇಧದ ಕುದುರೆ ನಮ್ಮ ರಾಜ್ಯಕ್ಕೆ ಬಂದಿದೆ. ಅದರ ಬೆಂಗಾವಲಿಗೆ ಪಾರ್ಥನೇ ಬಂದಿದ್ದಾನೆ. ಆ ಪಾರ್ಥನನ್ನು ದುರದಲ್ಲಿ ಮೆಚ್ಚಿಸಿದರೆ ಪರಮಾತ್ಮನನ್ನು ಮೆಚ್ಚಿಸಿದ ಹಾಗೆ. ಹಾಗಾಗಿ ಮಂತ್ರಿಗಳೇ ಬಳಸಿ. ಹೊಡೆಸಿದನು ದಂಗುರದ ದ್ರವ್ಯದ ಅಯ್ಯೋ! ಹೊಡೆಸಿದನು ದಂಗುರದ ದ್ರವ್ಯವ ಕೊಡಿಸಿದನು ಸೈನಿಕರ ತೃಪ್ತಿಯ ಪಡಿಸಿದನು ಬೇಗವರ ಯುದ್ಧಕ್ಕೆ ನಡೆಯಿರೆಂದು ಪ್ರತಿಯೊಂದು ಯೋಧರ ಮನೆ ಮನೆಗಳಿಗೂ ದನ ಕನಕಾದಿ ರತ್ನವನ್ನು ಕಳಿಸಿಕೊಡಿ. ಯಾರು ಯುದ್ಧಕ್ಕೆ ಬರಲು ನಿರಾಕರಿಸುತ್ತಾರೋ ಅಂತವರನ್ನು ಒಬ್ಬರಿಗೆ ಎಣ್ಣೆಯಲ್ಲಿ ಹಾಕಿ. ಇದು ರಾಜಾಜ್ಞೆ. ಆಗ ಸೂತನನ್ನು ಬೇಗದಿರನಕನು ಮಾಗುತ್ತ ಪುತನಾದ ಆಗುತ್ತ ನನ್ನನೆ ಗೊಂದು ಸುತ್ತಲೇ ವಿಧ ಬಿದ್ದನಾಗುತ್ತಲೇ ಉತ್ತಮನ ಶ್ರೀಹರಿ ನೀನೇ ರಕ್ಷಿಸು ನೀನೇ ರಕ್ಷಿಸು. ಯುದ್ಧಾತುರತೆಯಿಂದ ಹೊರಟು ನಿಂತವನಿದ್ದೇನೆ. ತಂದೆಯ ಉದ್ದೇಶ ಸಾಧುವಾಗಿದೆ. ಏಕಸೂನ್ರತಾ ನ್ಯಾಯೇನ. ಹಾಗಾಗಿ ಮಗನೇ ಸುಧನ್ವ ನೀನೇ ಸೇನಾ ಮುಂಚೂಣಿಯಲ್ಲಿರಬೇಕೆಂದು ಆಜ್ಞೆಯನ್ನಿತ್ತಿದ್ದಾರೆ. ನೇರವಾಗಿ ರಣಕ್ಷೇತ್ರಕ್ಕೆ ಪ್ರವೇಶಿಸುವುದಲ್ಲ, ಮುಂಚಿತವಾಗಿ ನಳಿನಲೋಚನ ಬಾದರಿಯುವೋ ತಾಯಿಯ ಬಳಿಗೆ ಪದದೊಲವ ಪಡೆವೇನು ಎನ್ನುತ್ತ ಸುಧನು ಶುಭವಾಗಲಿ. ಮಗನೇ, ಇದೇನಿದು ವಿಶೇಷ? ವಿಶೇಷವಿದೆ ತಾಯಿ. ಯಮನಂದನನಾದ ಧರ್ಮರಾಯನ ಅಶ್ವಮೇಧದ ಕುದುರೆ ನಮ್ಮ ಪುರವನ್ನು ಪ್ರವೇಶಿಸಿದೆ. ಅದನ್ನು ಕಟ್ಟಿದವರಿದ್ದೇವೆ. ಬೆಂಗಾವಲಿಗಾಗಿ ಅಪಾರ್ಥನೆ ಬಂದಿದ್ದಾನೆ. ಆತನೊಡನೆ ಹೋರಾಡಲು ಹೊರಟವನಿದ್ದೇನೆ. ಹರಸಿಕೊಳ್ಳ
ಮಗನೇ ಪಾಡು ಸುತರ ಪಾಡು ಸುತರ ರಕ್ಷಿಸುತ್ತಿಗ ವಾಸುದೇವನುದಯರಿ ಬಯಸಿದೆಯನು ತೋರಲೀಕ್ಷಿಸಬಹುದೆಂಬ ಆಸೆಗೆನ್ನಯ ಮನರೇ ಲೇಸು ಮಗನೇ ಕಂದ ಮಗನೇ ಮಗನೇ ಸುಧನ್ವ, ಅಮ್ಮ ನಿನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನನಗೆ ವಿಶ್ವಾಸವಿದೆ ಕಂದ. ಸರಿ ತಾಯಿ. ಆದರೆ ಹ, ಪಾರ್ಥನ ಪಕ್ಷಪಾತಿಯಾಗಿ ಶ್ರೀ ಕೃಷ್ಣ ಸ್ವಾಮಿಯೇ ಬರಬಹುದು. ಬರಲಿ ತಾಯಿ. ಕಂದ, ಅಮ್ಮ ನನಗೊಂದು ಆಸೆ ಇದೆ ಮಗನೇ. ಏನದು ತಾಯಿ? ಮಗನೇ, ಹ, ಆ ಪಾಂಡವರ ರಕ್ಷಕನಾದ ಶ್ರೀ ವಾಸುದೇವನನ್ನು ಕಣ್ತುಂಬ ಕಾಣಬೇಕೆಂಬುದು ನನ್ನ ಆಸೆ ಕಂದ. ಸರಿ ತಾಯಿ. ಕಂದ, ಅಮ್ಮ ಆದರೆ ಪಾರ್ಥನೊಂದಿಗಿನ ದೂರದಲ್ಲಿ ಹ. ನೀನು ಯಾವುದೇ ಕಾರಣಕ್ಕೂ ಹಿಮ್ಮೆಟ್ಟಬೇಡ ಕಂದ. ಛೇ, ನಾನು ಹಿಮ್ಮೆಟ್ಟುವುದೇ ತಾಯಿ. ಒಂದು ವೇಳೆ ಹಾಗೆ ಆಗಿದ್ದೇ ಆದರೆ ಸುಗರ್ಭ ಹಂಸಧ್ವಜರ ಸಂಜಾತನಲ್ಲ, ಹೆಚ್ಚೇಕೆ ತಾಯಿ? ಶ್ರೀಕೃಷ್ಣ ದೇವರ ಭಕ್ತನೇ ಅಲ್ಲ. ಹರಸಿ ಕಳುಹಿಸು ತಾಯೇ. ಹೋಗಿ ಬಾ ಮಗನೇ, ಶುಭವಾಗಲಿ. ಜನನಿ ಸೋದರಿಯ ಜನನಿ ಸೋದರಿಯ ಸುಧಾವನ ಬೀಳ್ಕೊಂಡು ತನ್ನಯ ಮಂದಿರಕ್ಕೆ ತಾದಯ ಮಾದಿರ ಕೈ ತರುತ್ತಿರಲು ಸುಧನ್ವನೋ ಮಾತೃಶ್ರೀಯವರ ಆಶೀರ್ವಾದವನ್ನು ಪಡೆದಿದ್ದಾಯಿತು. ಬರುವಂತಹ ದಾರಿಯಲ್ಲಿ ತಂಗಿ ಕುವಲೆ ಕಾಣ ಸಿಕ್ಕಿದಳು. ಸರಿ ಎಂತಹ ಭವಿಷ್ಯತ್ತಿನ ಚಿಂತನೆ ಆಕೆಯದು. ಆ ಮೆಚ್ಚಿಬಿಟ್ಟೆ. ಆಕೆಯ ಹರಕೆ ಹಾರೈಕೆಗಳನ್ನು ಮನ್ನಿಸಿದವನಿದ್ದೇನೆ. ಆದರೆ ನನ್ನ ಬಾಳ ಸಂಗಾತಿಯಾದ ಪ್ರಭಾವತಿಗೆ ಅರ್ಹತೆ ಹೋದರೆ ಗೃಹಸ್ಥನಾಗಿ ಸರಿಯಲ್ಲ. ಸರಿ ಹಾಗಾಗಿ ನನ್ನ ರಥದ ಪಥ ಆಕೆಯ ಅಂತಃಪುರದೆಡೆಗೆ ಸಾಗಲಿ. ಸತಿಶಿರೋಮಣಿ ಪ್ರಭಾವತಿ ಪ್ರಭಾವತಿ
ಚಂದ್ರ ಅಂದ ಚಂದ ಕೃತಿಯ ಬಡ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಲತೆಯ ಮಾನಿನಿ ಅತಿ ಹರುಷದಲ್ಲಿ ಬಂದಿರಾಗುತ್ತಲೇ ಬಂದಳು ಪತಿಗೆ ಇದಿರಾಗುತ್ತಲೇ ಹೋದಳು ಪ್ರಭಾವತಿ ಸತೇಜಿರೋಪಣಿ ಪ್ರಭಾವತಿ ಸೊಬಗಿನಲಿ ಪ್ರಭಾವತಿ ಸೊಬಗಿನಲಿ ಪ್ರಭಾವತಿ ಶಾಸ್ತ್ರಿಯ ತವರೂರು ಸಕಲ ಸೌಭಾಗ್ಯಗಳ ನೆಲೆವೀಡು ಎನಿಸಿದೆ ನಮ್ಮೀ ಚಂಪಕಾನಗರ. ಇಲ್ಲಿಯ ಅಧಿಪತಿಗಳು ಪರಮಧಾರ್ಮಿಕರೆನಿಸಿರುವ ಹಂಸಧ್ವಜ ಭೂಪತಿಗಳು. ಅವರ ಜ್ಯೇಷ್ಠ ಸುಪುತ್ರನಾದ ಸುಧನು ಮಹಾರಾಜರ ಧರ್ಮಪತ್ನಿ ಪ್ರಭಾವತಿ ನಾನು. ಮಾತ್ರವಲ್ಲ, ನಾನು ಬಂದಾಗ ಸತಿ ಶಿರೋಮಣಿ ಪ್ರಭಾವತಿ ಬಂದಳು. ರತಿಯನ್ನೇ ಧಿಕ್ಕರಿಸುವ ರೂಪದವಳು ಎಂಬ ಶ್ಲಾಘನೆಯ ಮಾತು ನನಗೀಗ ಮುಜುಗರ ತಂದಿದೆ. ಸರಿ ಯಾಕೆಂದರೆ ಕನ್ಯೆಯಾದವಳು ವಿವಾಹದ ನಂತರ ಸತಿ ಎಂಬ ಪದಪ್ರಯೋಗಕ್ಕೆ ಅರ್ಹಳಾಗುತ್ತಾಳೆ. ಸತಿ ಶಿರೋಮಣಿ ಎನಿಸಿಕೊಳ್ಳಬೇಕಾದರೆ ಒಂದು ಮಗುವಿನ ತಾಯಿ ಎನಿಸಿಕೊಳ್ಳಬೇಕು. ಹೆಣ್ತನದ ಪೂರ್ಣತೆ ತಾಯ್ತನದಲ್ಲಿ ಅಲ್ವೇ? ಇರಲಿ, ನನ್ನ ಪತಿಯ ನಿರೀಕ್ಷೆಯಲ್ಲಿ ಸಾಲಂಕೃತಳಾಗಿ ಗಂಧ ಚಂದನಾದಿ ಪರಿಮಳವನ್ನು ಕೊಂಡು ಬಂಗಾರದ ಹರಿವಾಣದಲ್ಲಿ ಹೂ ಹಣ್ಣುಗಳನ್ನು ಯೋಚಿಸುವಾಗ ಏನದು ಏನು ರಥದ ಚಕ್ರದ ಶೃಂಗಾರವು ಕೇಳಿ ಬರುತ್ತಾ ಇದೆ. ಆ. ಹೌದು ಹೌದು, ಖಂಡಿತವಾಗಿ ಇದು ನಮ್ಮವರೇ ಬಂದಿರಬೇಕು. ಸರಿ. ಇನ್ನು ತಡ ಮಾಡುವುದು ಸರಿಯಲ್ಲ. ನಮ್ಮವರನ್ನು ಸ್ವಾಗತಿಸುತ್ತೇನಂತೆ. ಸ್ವಾಮಿ, ಈ ಸಕಲ ಸಿದ್ಧತೆ ನನಗಾಗಿಯೇನೆ. ಹೌದು ಸ್ವಾಮಿ. ಪ್ರಭು, ನೀವು ನಿಂತು ದಣಿಯಬೇಡಿ, ಬನ್ನಿ. ಸ್ವಾಮಿ, ನಿಮ್ಮ ಪಾದ ಸೇವೆಗೆ ಒಂದು ಅವಕಾಶ ಮಾಡಿಕೊಡಬೇಕು. ಹೆಂಡತಿಗೆ ಇಲ್ಲ ಎನ್ನುತ್ತಾನೆ. ನಡೆ. ಇದೋ, ತೋರಣವನ್ನು ತಂದಿದ್ದೇನೆ. ಅದರಿಂದ ನಿಮ್ಮ ಪಾದವನ್ನು ತೊಳೆದು ಅದನ್ನೇ ತೀರ್ಥ ಎಂದು ಸ್ವೀಕಾರ ಮಾಡಿದ್ದೇನೆ. ಪ್ರಭಾವತಿ, ಇದುವೇ ನೋಡು. ಏನು? ಹೆಂಗಸರಾದ ನಿಮಗೆ ತೀರ್ಥವನ್ನು ಸ್ವೀಕರಿಸಬೇಕೆಂದಾದರೆ ಹಾ. ಸುಲಭದ ಕೆಲಸ. ಗಂಡಸರಾದ ನಮಗೆ ಹಾಗಲ್ಲ. ಮತ್ತೆ ಹೇಗೆ? ತೀರ್ಥವನ್ನು ಸ್ವೀಕರಿಸಬೇಕು ಎಂದಾದರೆ ತೀರ್ಥಕ್ಷೇತ್ರಕ್ಕೆ ತೆರಳಿ ಪುರೋಹಿತರ ಎದುರು ಕೈ ಚಾಚಬೇಕು. ನಿಜ ನಿಜ. ಈ ವಿಚಾರದಲ್ಲಿ ಹೆಂಗಸರಾದ ನೀವೇ ಪುಣ್ಯವಂತರು. ಸ್ವಾಮಿ, ಇಷ್ಟಕ್ಕೆ ಮುಗಿಯಿಲ್ಲ. ಸರಿ. ಈ ನಿಮ್ಮ ಕೋಮಲವಾದ ಮುಖಕ್ಕೆ ನಾನು ಆರತಿ ಬೆಳಗುವುದು ಬೇಡವೇ? ಆಗಲ್ಲ. ಆರತಿಯಲ್ಲಿ ಇವರಲ್ಲಿ ಜಾತಿಯಲ್ಲಿ ಆರತಿ ಇದೆ. ಸ್ವಾಮಿ, ಇದೋ ಮಂಗಳಾರತಿಯನ್ನು ಬೆಳಗಿದ್ದೇನೆ. ಕಾಂತ, ವಂದಿಸಿಕೊಂಡಿದ್ದೇನೆ. ಪ್ರಭಾವತಿ, ಎದ್ದೇಳು, ಈಗ ಬಾ. ಸ್ವಾಮಿ, ಇಷ್ಟು ಕಷ್ಟಪಟ್ಟು ನಿಮ್ಮ ಪಾದ ಸೇವೆ ಮಾಡಿದ್ದೇನೆ, ನೀವು ಹೀಗೆ ಹೇಳುವುದಾ? ಏನೆಂದೇ? ಇಷ್ಟು ಕಷ್ಟಪಟ್ಟು ನಿಮ್ಮ ಪಾದ ಸೇವೆ ಮಾಡಿದ್ದೇನೆ ನಾನು. ಗಂಡನ ಸೇವೆಯನ್ನು ಕಷ್ಟಪಟ್ಟು ಮಾಡುತ್ತಾರೇನೆ, ಇಷ್ಟಪಟ್ಟು ಮಾಡಬೇಕೆ? ಮಾತಿಗೆ ಹೇಳಿದ್ದು ಸ್ವಾಮಿ ನಾನು. ಸರಿ ಸರಿ. ಸ್ವಾಮಿ, ಒಂದು ಆಶೀರ್ವಾದ ಮಾಡಬೇಕು. ಏನೆಂದು ಮಾಡಲಿ? ದೀರ್ಘ ಸುಮಂಗಲಿ ಭವವೆಂದು. ಅದಾಗುತ್ತದೆ ಏನಿ? ಯಾಕೆ ಸ್ವಾಮಿ? ಹಾಗೆಂದು ಆಶೀರ್ವಾದ ಮಾಡಿದರೆ ನನ್ನ ಆಯುಷ್ಯವನ್ನು ನಾನೇ ಹೆಚ್ಚಿಸಿಕೊಂಡಂತಲ್ಲವೇ? ಬೇರೇನಾದರೂ ಕೇಳು. ಓಹೋ, ಹಾಗೋ. ಸರಿ, ದಶಪುತ್ರ ಪ್ರಾಪ್ತಿರಸ್ತು, ಹೀಗಾದರೂ ಮಾಡಿ. ಅದೂ ಆಗದು ಪ್ರಭಾವತಿ. ಯಾಕೆ ಸ್ವಾಮಿ? ಹಿತಮಿತವಾದ ಸಂಸಾರ ಮುತ್ತಿನ ಹಾರದಂತೆ. ಬೇರೇನಾದರೂ ಕೇಳಿ. ಹಾಗಾದ್ರೆ ನನಗೆ ಆಶೀರ್ವಾದವೇ ಇಲ್ವೇ? ಇಲ್ಲ ಎಂದವಲ್ಲ. ಹೀಗೆ ಬಾ, ಹೀಗೆ ಬಾ. ಸ್ವಾಮಿ, ನೀವು ಹೊರಟದೆಲ್ಲಿಗೆ? ಏನಿ? ಆವಲ್ಲಿಗೆ ಪಯಣದಯ್ಯ ಪ್ರಾಣ
ಹೋಗುವಾಗ ಎಲ್ಲಿಗೆ ಎಂದು ಕೇಳುತ್ತಾರೇನೆ. ಸರಿ, ಎಲ್ಲಿಗೆ ದೂರ ಇದು ಆದಿತೆ. ನಿನಗೆ ಆ ಪದವನ್ನು ಬಿಟ್ಟು ಬೇರೆ ಪದವೇ ಗೊತ್ತಿಲ್ಲ ಅಂತ ಕಾಣ್ತದೆ. ಮತ್ತೆಂತದ್ದು ಸ್ವಾಮಿ, ಹ. ನಮ್ಮ ಮನೆಗೆ ಬರುವುದಾದರೆ ಹೀಗೆ ಹ. ಚಂದನವನ್ನು ಏರಿಕೊಂಡು ಸರಿ. ಬತ್ತಳಿಕೆಯಲ್ಲಿ ಅಂಬುಗಳನ್ನು ತುಂಬಿಕೊಂಡು ಹ. ಶಿರಸ್ತ್ರಾಣ ಧರಿಸಿಕೊಂಡು ಹ. ಕವಚವನ್ನು ಅವಚಿಕೊಂಡು ಹ. ರಾಜದೀಯಿಂದ ಠಾವಿದ್ದೀರಿ. ಸರಿ, ಆದರೆ ಇದು ಬಹಳ ನೂತನವಾಗಿ ಕಾಣುತ್ತಾ ಇದೆ ಸ್ವಾಮಿ. ಹೌದೇನೆ? ಪ್ರಭು, ಹ. ಪತಿದೇವನೆಂಬ ಭಕ್ತಿಭಾವದಿಂದ ಈ ಪ್ರಶ್ನೆಯನ್ನು ಕೇಳಿದಿನೆ ವಿನಃ ಹ. ಯಾವುದೇ ಅಧಿಕಾರವಾಣಿ ನಲ್ಲ ಸ್ವಾಮಿ. ಹ. ಅಪ್ಪಣೆಯಾಗಬೇಕು ಪ್ರಭಾವತಿ, ಸ್ವಾಮಿ. ನಮ್ಮ ದೇಹವೆರಡಾದರೂ ಜೀವವೂ ಭಾವವೂ ಒಂದೇ ಆಗಿದೆ. ಖಂಡಿತ. ಅದನ್ನು ಹೇಳಲೆಂದೇ ಬಂದೆ. ಹೌದೇ? ಓ ನಳಿನಾಕ್ಷಿ, ನಲಿನಾಕ್ಷಿ ಕೇಳಿ ನಲಿನಾಕ್ಷಿ ನಲಿನಾಕ್ಷಿ ಓ ನಳಿನಾಕ್ಷಿ, ಜ್ಞಾನೇಶ್ವರ. ಹೀಗೆ ಕರೆಯುವುದಕ್ಕೂ ಕಾರಣವಿದೆಯೇ? ಏನು ಸ್ವಾಮಿ? ಸೂರ್ಯೋದಯಕ್ಕೆ ಅರಳುವ ಕಮಲವೊಂದು ಹಾ, ತನ್ನ ಎಸಳುಗಳನ್ನು ಎಲ್ಲಾ ಕಡೆ ಪಸರಿಸುತ್ತಿರುತ್ತದೆ. ಖಂಡಿತ. ಅಂತೆಯೇ ವಿಶಾಲ ದೃಷ್ಟಿ ಹೊಂದಿದವಳು ನೀನು ಎಂಬ ಕಾರಣಕ್ಕಾಗಿ ಕರೆದೆ. ಓಹೋ, ಇನ್ನು ಹೊರಟು ನಿಂತಹ ವಿಚಾರ. ಹೌದು ಸ್ವಾಮಿ. ಯಮನಂದರನಾದ ಧರ್ಮರಾಯನ ಅಶ್ವಮೇಧದ ಕುದುರೆ ಹಾ, ನಮ್ಮ ಪುರವನ್ನು ಪ್ರವೇಶಿಸಿದೆ. ಓಹೋ, ಅದನ್ನು ಕಟ್ಟಿದವರಿದ್ದೇವೆ. ಬೆಂಗಾವಲಿಗಾಗಿ ಹಾ, 3 ಲೋಕದ ಗಂಡಪ್ಪ ಬಂದಿದ್ದಾನೆ. ಆತನೊಡನೆ ಹೋರಾಡಲು ಹೊರಟವನಿದ್ದೇನೆ. ಹೋಗಿ ಶಿವ ಬರುತ್ತೇನೆ. ಶಿವ, ಇದೇನು ಹೇಳುತ್ತಿರುವಿರಿ ಸ್ವಾಮಿ? ಏನಿದು ಪ್ರಭಾವತಿ, ಯಾಕೆ ಈ ಕಳವಳ? ಆತನೇನು ಅವತಾರ ಪುರುಷನೇ? ಖಂಡಿತವಾಗಿಯೂ ಅಲ್ಲವಲ್ಲ, ಅಲ್ಲ ಸ್ವಾಮಿ. ಕುಂತಿ ಸುತನಷ್ಟೇ. ನಿಜ. ನಾನು ಸುಗರ್ಭ ಸಂಜಾತನಿದ್ದೇನೆ. ಆತನಲ್ಲಿ ಅಂಜದೆ ಹೋರಾಡುತ್ತೇನೆ. ಹೋಗಿ ಬರುತ್ತೇನೆ ಪ್ರಭಾವತಿ. ಸ್ವಾಮಿ, ಒಂದು ಮಾತು. ಕಾಂತ ಕೇಳು ಎಲ್ಲ ಸುಳ್ಳ ಶ್ರೀಕೃಷ್ಣ
ಆದರೆ ಅರ್ಜುನನು ಪ್ರಬಲ, ನೀವು ದುರ್ಬಲನೆಂದಲ್ಲ ಸ್ವಾಮಿ. ಮತ್ತೆ ಕಾರಣ ಬೇರೆ ಇದೆ. ಏನದು ಆ ಪ್ರಭಾವ? ಕುಂತಿಸುತನಿಗೆ ಕಂತಪಿತನ ಸಹಕಾರವಿದೆ. ಪಾಂಡವ ಪಾಲಕನಾದ ಕೃಷ್ಣನು ಅಲ್ಲಿರುವಾಗ ನಿಮಗೆ ಎಂತ ಜ್ಞಾನ ಉಂಟು ಸ್ವಾಮಿ? ಸರದಿ ಕೃಷ್ಣ ಅಂತ ಬಂದನು. ಸರದಿ. ನೀನಂದದ್ದು ಸತ್ಯ. ಒಂದು ವೇಳೆ ರಣದಲ್ಲಿ ಅರ್ಜುನನಿಗೆ ಸೋಲು ಎಂಬುದಾದರೆ ಹಾ, ಶ್ರೀಕೃಷ್ಣ ಸ್ವಾಮಿ ಬಂದೇ ಬರುತ್ತಾನೆ. ನಿಜ. ಭಕ್ತನಾದ ನನ್ನನ್ನು ಅನುಗ್ರಹಿಸದೆ ವಿರೋಧಿಸಿದರೆ ಆತನನ್ನು ಹೋರಾಡುತ್ತೇನೆ. ಅವರಿಬ್ಬರನ್ನು ಎದುರಿಸುತ್ತೇನೆ. ಇನ್ನು ಅಳಿವು ಉಳಿವಿನ ಪ್ರಶ್ನೆ ಹಾ, ಅದು ವಿಧಿಗೆ ಬಿಟ್ಟದ್ದು. ಕಾಯವಳಿದರೂ ಕೀರ್ತಿನಾಶ ಹೊಂದುವುದಿಲ್ಲ. ನಿಜ. ಯುದ್ಧ ಹಾ, ರಣ ಎಂದರೆ ಮರಣ ಸನ್ನಿಹಿತವಾದದ್ದಲ್ಲವೇ? ಖಂಡಿತ ಸ್ವಾಮಿ. ಹಾಗಾಗಿ ಹಾ, ಈ ಭೂಮಿಯಲ್ಲಿ ಹಾ, ರವಿ ಶಶಿಯಲ್ಲಿರುವ ತನಕ ಈ ಸುಧನ್ವನ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತೇನೆ. ಹೋಗಿ ಬರುತ್ತೇನೆ. ಸ್ವಾಮಿ, ತಾವು ಗೃಹಸ್ಥರಲ್ಲವೇ? ತಿಳಿದಿದೆ. ಸಂತಾನವೂ ಪಡೆದಿಲ್ಲ. ಹಾ. ಆ ಸ್ವರ್ಗವು ನಮಗೆ ಹೇಗೆ ಲಭ್ಯವಾದೀತು? ಪ್ರಭಾವತಿ, ಪ್ರಭು, ರಣದಲ್ಲಿ ಮರಣವಪ್ಪಿದರೆ ವೀರ ಸ್ವರ್ಗ ನಿಶ್ಚಿತ. ಹೌದು. ತಿಳಿದಿಲ್ಲವೇ ನಿನಗೆ? ಆದರೆ ಆತನು ಪಾಪರಹಿತನಾಗಿರಬೇಡವೇ? ಅಂದರೆ ನಾನೇನು ಪಾಪಿಯೇ? ಖಂಡಿತವಾಗಿಯೂ ಅಲ್ಲ ಸ್ವಾಮಿ. ಹಾ. ಆರೋಗ್ಯ ದೃಢಕಾಯನಾದ ಪತಿ ಸನಿಹದಲ್ಲಿದ್ದು ಋತುಸ್ನಾತೆಯಾದ ಸತಿಯನ್ನು ಒಡಗೂಡದಿದ್ದರೆ ಭ್ರೂಣ ಹತ್ಯೆ ದೋಷ ಬರುವುದೆಂದು ತಮಗೆ ತಿಳಿದಿಲ್ಲವೇ ಸ್ವಾಮಿ? ಪ್ರಭಾವತಿ, ಪ್ರಭು, ಹೀಗೋ ವಿಚಾರ. ಹೌದು. ಆದರೂ ಪಿತನಾಜ್ಞೆ ನನ್ನ ಮೇಲಿರುವಾಗ ನಾನಿಲ್ಲಿ ನಿಲ್ಲಲಾಗದು. ಪ್ರಭಾವತಿ, ನಾನು ಹೋಗಲೇಬೇಕು. ಹೊರಡದಲ್ಲಿಗೆ ನಾನು ಬಿಡುವೆನೆ. ಬಿಡದು ಬಿಡದು ಈಗ ಎನ್ನ ಕೂಗದ ಕೂಗು ಬೇಗ. ಹೃದಯದ ಬಗೆಯ ಪುರ, ಕಾತರರು ಹೊರಬರಲು ಹೋಗುವ. ಯಾರಲ್ಲಿ? ನಾನು ಹೇಳುವುದನ್ನು ಅಂತಃಪುರದ ಬಾಗಿಲಿನ ತೆರೆ ಕೂಡದು. ಹೋಗಿ ನೋಡೋಣ ಈಗ. ಏನೇ ಏನು? ರಣದಲ್ಲಿ ಅರ್ಜುನನನ್ನು ಹಿಮ್ಮೆಟ್ಟಿಸಲು ಹೊರಟ ನನಗೆ ಹಾ, ಈ ಬಾಗಿಲುಗಳು ಲಕ್ಷ್ಯವಾದಿತ್ತೆ ಹೇಳು. ಹ, ಮಾತಿನಲ್ಲಿ ನಿಮ್ಮನ್ನು ನಾನು ಸೋಲಿಸಲಾರೆ. ಸರಿ. ಆದರೆ ನನ್ನ 7 ಬಾಹುಗಳಿಂದ ನಿಮ್ಮನ್ನು ಬಿಗಿದಪ್ಪಿಕೊಳ್ಳುತ್ತಿದ್ದೇನೆ. ವೀರ ಯೋಧರಾದ ನಿಮಗೆ ಅಮಲೆಯೊಬ್ಬಳ ಬಾಹುಬಂಧನದಿಂದ ಬಿಡಿಸಿಕೊಂಡು ಹೋಗಲು ಕಷ್ಟವಾಗದು. ಸಾಧ್ಯವಿದ್ದರೆ ನನ್ನ ಭಾವಬಂಧನದಿಂದ ಬಿಡಿಸಿಕೊಂಡು ಹೋಗಿ ಅಂತೆ. ಪ್ರಭಾವತಿ, ಅರೆಕ್ಷಣ ಸೈರಿಸು. ಯೋಚಿಸಿ ಉತ್ತರಿಸಲು ಬಿಡು. ಆಗಲಿ ಸ್ವಾಮಿ. ಸತಿಗೆ ಷೋಡಶದ ಋತು ಸಮಯ. ಇದು ಸತಿಗೆ ಷೋಡಶದ ಋತು ಸಮಯ. ಏಕಾದಶಿ ಋತಮಲಂಗ್ಯ ಶ್ರಾಧಲಿ ತೊಂದು ದಿನಲಿ. ಎಲ್ಲವೂ ಒಂದೇ ದಿನವಾದರೆ ಸಂಗತ ಮಾದೊಡಿಂದು ಕರ್ತವ್ಯ ಬೆಲೆ ಪೈತೃಕದ ಶೇಷ. ಆಘ್ರಾಣಿಸಿ ಕೃತ ಭೋಜ ಮಾದ ಪುದು. ನಡುವಿರುಳು ಕಳೆದ ವನಿತೆಯನ್ನು ಒಡಗೂಡಬಹುದು. ಅದರದ ಧರ್ಮ ಪದ್ಧತಿಯನ್ನು ವೀಕ್ಷಿಸಲು ಅವಳನಿಂದು ಮೀರುವುದು ಮತವಲ್ಲ. ಎಂದವ ತಿಳಿದನು. ಸರಿಗೆ ಷೋಡಶದ ಋತು ಸಮಯ.
ನುಡಿ ಧರ್ಮಸಮ್ಮತವಾಗಿರಬೇಕು. ಆ, ಸ್ವಾಮಿ ಭೂಮಿ ಮೆಚ್ಚುವಂತಿರಬೇಕು. ಸಮಸ್ಯೆ ಏನೇ ಇರಲಿ ಆ, ಅದಕ್ಕೆ ಪರಿಹಾರ ಹೇಳಿದ್ದಿದೆ. ಪಿತೃಶ್ರಾದ್ದ, ಏಕಾದಶಿ ವ್ರತ, ಸತಿ ಋತುಮತಿ ಎಲ್ಲವೂ ಒಂದೇ ದಿನವಾದರೆ ಆಗ ಮಾಡಬಹುದೇನು ಎಂದರೆ, ಏಕಾದಶಿಯಂದು ಭೋಜನ ನಿಷಿದ್ಧ, ಅಂದು ಸತಿಯನ್ನು ಒಡಗೂಡುವುದು ನಿಷಿದ್ಧವಲ್ಲವೇ? ಆಗ ಧರ್ಮ ಪದ್ಧತಿಯನ್ನು ವೀಕ್ಷಿಸಿದ ಕಾಲಕ್ಕೆ ಅದರಲ್ಲಿ ಪರಿಹಾರ ಹೇಳಿದ್ದಿದೆ. ಆ, ಪಿತೃಶ್ರಾದ್ದದ ಶೇಷಾನ್ನವನ್ನು ಆಘ್ರಾಣಿಸಬೇಕು, ಅದು ಉಂಡ ಫಲವೇ ಆಗುತ್ತದೆ. ಹಾಗೆಂದು ಏಕಾದಶಿ ವ್ರತಕ್ಕೂ ವಿಘ್ನ ಬರುವುದಿಲ್ಲ. ಆ, ನಡುವಿರಲು ಕಳೆದ ನಂತರ ವನಿತೆಯನ್ನು ಒಡಗೂಡಬಹುದು. ಸರಿ ಸರಿ, ಇಲ್ಲಿ ತಂದೆಯ ಆಜ್ಞೆಯೇ ಪಿತೃಶ್ರಾದ್ದ, ಏಕಾದಶಿ ವ್ರತವೇ ಶ್ರೀಕೃಷ್ಣ ದರ್ಶನಾಕಾಂಕ್ಷೆ. ಸರಿ ಸರಿ, ಹಾಗೇ ಮಾಡಿದರಾಯ್ತು. ಪ್ರಭಾವತಿ, ಇತ್ತ ಬಾ ಇತ್ತ ಬಾ. ನಾಳೆ ಸೂರ್ಯೋದಯದವರೆಗೆ ನಿನ್ನ ಇನಿಯನಾಗಿ ಇಂದು ಇಲ್ಲೇ ಉಳಿದು ನಾಳೆ ಹೊರಡುತ್ತೇನೆ. ಹೀಗೆ ಬಾ. ಆಶೀರ್ವಾದವನ್ನು ಪಡೆದು ನೇರವಾಗಿ ರಣಕ್ಷೇತ್ರಕ್ಕೆ ಹೊರಟ ಸಂದರ್ಭ ಪರ್ವತದಂತಹ ಸಮಸ್ಯೆ ಮಂಜಿನಂತೆ ಕರಗಿ ಹೋಯಿತು. ಎಲ್ಲದಕ್ಕೂ ನಮ್ಮ ಶ್ರೀಕೃಷ್ಣ ಸ್ವಾಮಿಯ ದಯೆಯೇ ಕಾರಣ. ಸರಿ ಸರಿ, ಒಂದು ನಿಂತಹ ಜಾಗ ರಣಕ್ಷೇತ್ರ. ನೋಡಬಾರದೆ ನೋಡಬಾರದೆ, ಪಟಹ ನಿಸ್ಸಾಳ ತಮ್ಮಟ ಬೇರಿಗಳ ಸಮುದ್ಘಟನಾದ, ಉಗ್ರ ಗಜಗಟೆಯ ಘಂಟಾರವ, ಚಟುಲವಾದಿಗಳ ಕುರಪುಟದ ರಭಸ, ಹರಿಸುತಿಹ ರಥಚಕ್ರಧ್ವನಿ, ಲಟಗಟಿಪ ಸಮರಲಂಪಟರ ಭುಜಗಳ ಹೊಯ್ಲು, ಅಧಟರ ಚಾಪ, ಪಟಪಟರ ಬೊಬ್ಬೆ ಆರ್ಭಟಗಳೊಂದಿಗೆ ಕದನದ ಕಣವನ್ನು ಪ್ರವೇಶಿಸಿದೆ ನಮ್ಮದಾದಂತಹ ಸೇನೆ. ಸರಿ ಸರಿ, ಪ್ರವೇಶಿಸುವುದು ಮಾತ್ರವಲ್ಲ, ವ್ಯೂಹದ ರಚನೆ ಒಂದಾಗಬೇಕು. ಅದಕ್ಕೆ ಸೂಕ್ತ ವ್ಯೂಹವೇ ಪದ್ಮವ್ಯೂಹ. ಅದಕ್ಕೂ ಕಾರಣವಿದೆ ಸ್ವಾಮಿ. ಶ್ರೀಕೃಷ್ಣನಿಗೆ ಪ್ರಿಯವಾದ ಯುದ್ಧವನ್ನು ನಾವು ಮಾಡುತ್ತಾ ಇದ್ದೇವೆ. ಹಾಗಾಗಿ ಪದ್ಮದ ಆಕೃತಿಯಲ್ಲಿ ನನ್ನ ಸೇನೆಯನ್ನು ನಿಲ್ಲಿಸಿ ಯಜ್ಞಾಶ್ವವನ್ನು ಕೇಂದ್ರದಲ್ಲಿ ಸ್ಥಾಪಿಸಿ ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ಆಮೇಲೆ ನಿನ್ನಾಗೆ ಶರಣು ಬರುವವ ನಾನಲ್ಲ.
ಅರ್ಜುನನೆಂದರೆ ನೀನೇ ಏನು? ನಾನೇ ಸರಿ. ನಿನ್ನ ಹಿಂದೆ ಅನೇಕ ಅರ್ಜುನರಿದ್ದಾರೆ. ಯಮಳಾರ್ಜುನ, ಕಾರ್ತವೀರ್ಯಾರ್ಜುನ ಮುಂತಾದವರು. ಅವರ ಹೆಸರು ಮಾಸಿ ಹೋಗುವಂತೆ ಮಾಡಿದವ ನೀನು. ಹಾಗಾಗಿ ಕೇಳುತ್ತಾ ಇದ್ದೇನೆ, ಏನು ಕುದುರೆಯನ್ನು ಬಿಟ್ಟು ಹೋಗುವೆಯೋ, ಬಿಡಿಸುವೆನೆಂಬ ಬಿಂಬ ಇನ್ನೂ ಇದೆಯೋ? ತಟ್ಟನೆ ಉತ್ತರಿಸು. ಅಯ್ಯ ಹುಡುಗ, ಹುಡುಗ ನೀನು, ಹುಡುಗ ನೀನು, ನಿನ್ನ ಆ ಆ ಆ ಹುಡುಗ ನೀನು, ಹುಡುಗ ನೀನು, ನಿನ್ನ ಬೆಡಗಿನ ನುಡಿಯ ಕಟ್ಟಿಡು, ಬೆಡಗಿನ ನುಡಿಯ ಕಟ್ಟಿಡು, ನಮ್ಮ ಹಯವ ಬಿಡು, ನಮ್ಮ ಹಯವ ಬಿಡು. ಪಡೆಯನ್ನು ಕೊಟ್ಟು ನಮ್ಮೊಡನೆ ತೆರಳು, ನಿನ್ನ ಬೊಟೆಗೊಂಬೆ ಧನವ ಕೊಡು, ಧನವ ಕೊಡುವು ಹುಡುಗ. ಅಯ್ಯ ಹುಡುಗ, ನೀನಿನ್ನು ಸಣ್ಣವನೇ ಇದ್ದೀಯಾ. ನಿನ್ನ ಹರೆಯಕ್ಕೆ ಸರಿಯಾದ ನುಡಿಗಳನ್ನೇ ಆಡುತ್ತಿದ್ದೀಯಾ. ನಿನ್ನ ಪ್ರಾಯವನ್ನೇ ದಾಟಿ ಬಂದವನು ನಾನು. ನಿನ್ನ ಬೆಡಗಿನ ಮಾತುಗಳನ್ನು ಕಟ್ಟಿಡು. ನಮ್ಮ ಹಯವನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟೆ ಎಂದಾದರೆ ನಿನ್ನನ್ನು ನಮ್ಮೊಂದಿಗೆ ಕೂಡಿಸಿಕೊಳ್ಳುತ್ತೇನೆ. ಹಯವನ್ನು ಬಿಡು, ಕಪ್ಪವನ್ನು ಕೊಡು. ಏನಲ್ಲ ಯಾಚಿಸುತ್ತಾ ಇರುವೆಯಲ್ಲ, ನೀನೇನು ಬ್ರಾಹ್ಮಣನೇ? ಅಯ್ಯ, ನಿನ್ನಲ್ಲಿ ಯಾಚಿಸಿದ್ದಲ್ಲ, ಸಾರಿಕೊಳ್ಳುವುದು ನೀತಿ. ಅದಕ್ಕಾಗಿ ಹೇಳಿದೆ, ಹಯವನ್ನು ಬಿಡು, ಕಪ್ಪವನ್ನು ಕೊಡು. ಅಯ್ಯ, ನಿನ್ನಲ್ಲಿ ಮಾತಿಲ್ಲ, ಯುದ್ಧಕ್ಕೆ ಬರೋಣ. ನನ್ನ ಕೈಗಳು ತಡೆಯಿತು. ಯಾಕೆ ಗೊತ್ತೇ? ದಾನವರಾಗಲಿ ಮಾನವರಾಗಲಿ ನನ್ನೊಂದಿಗೆ ಹೋರಾಡಿ ಬದುಕಿ ಉಳಿದವರಲ್ಲ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಅಂತವರನ್ನು ಗಣಿಸದವನು ಈ ಪಾರ್ಥ. ಇನ್ನು ನೀನೇನು ಮಹಾ ಪಿನಾಕಿಯನ್ನೇ ಎದುರಿಸಿದ್ದೇನೆ. ಅವರನ್ನೆಲ್ಲ ಎದುರಿಸಿದ್ದು ನೀನು ನಿನ್ನ ಶಕ್ತಿ ಸಾಮರ್ಥ್ಯದಿಂದ ಅಲ್ಲ, ಮತ್ತೆ ನಮ್ಮ ಸ್ವಾಮಿ ಶ್ರೀಕೃಷ್ಣನ ದಯೆಯಿಂದ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಏನು ಆತನನ್ನು ಕರೆಸಿಕೋ, ಆಮೇಲೆ ನೋಡೋಣ. ನಿನಗೆ ಸ್ವಾಮಿ ಬೇಕೆ? ಬಾ ಮುಂದೆ. ದಶನಾಮಾವಳಿಯನ್ನು ಹೊತ್ತು ತಿರುಗಾಡುವವ ಇಂದು ಈ ಸುಧನ್ವನಿಂದ ಸೋತಿದ್ದೀಯ. ಇದಕ್ಕೆ ಕಾರಣ ಏನು ಗೊತ್ತೇ? ನಮ್ಮ ಸ್ವಾಮಿ ಕೂರಬೇಕಾದ ಜಾಗದಲ್ಲಿ ಯಾವುದೋ ಹುಲುಸಾರಥಿಯನ್ನು ಕೂರಿಸಿದ್ದೀಯ. ತೆಗೆದಂತ ಒಂದೇ ಶರದಿಂದ ಆತನನ್ನು ಕೊಂದು ಕಳೆದಿದ್ದೇನೆ. ಇನ್ನಾದರೂ ನಮ್ಮ ಸ್ವಾಮಿಯನ್ನು ಕರೆಸಿಕೋ, ಆಗ ನೋಡೋಣ.
ಜಯಧನ್ವನೆನ್ನುವಂತಹ ಸಾಮಾನ್ಯ ಬಾಲಕನಿಂದ ನನ್ನ ಸಾರಥಿ ಹತನಾಗಿ ಹೋದ. ನೀನು ನಮಗೆ ಕೇವಲ ಭಾವ ಮಾತ್ರನಲ್ಲ, ನನ್ನ ಮನದ ಭಾವವು ನೀನಾಗಿದ್ದೀಯ. ಏನು ಮಾಡಲಿ ತಂದೆ, ಏನು ಮಾಡಲಿ? ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ಅಚ್ಯುತ ಕೇಶವ ರಕ್ಷಿತ ತಂದೆ, ರಕ್ಷಿಸು. ನರಸಾಗ ದೇವಾ ಅಚ್ಯುತನು ಧ್ಯಾನಿಸನು ಅಚ್ಯುತ ಎಚ್ಚರಿಸಿದನು ಹಂಸ ಧ್ವಜನ ಕರದುರವಾ ಧರ್ಮಜಗೆ ವರೆದು ಧೈರ್ಯವ ಬಹಿಲದಲ್ಲಿ ಕರುಣವಾಹನನಾಗಿ ಅಚ್ಯುತಾಯ ದೇವಾ ಬಳಿಕ ಜನರಿಗೆ ಬಲಿದ ಪಾತ್ರನ ದುಡಿಗಿದ ಪುತಲಿ ತಾಗೆ ಕುಳಿತ ಶ್ವಗಳ ಬಾಧಿ ಗಂಗನ ಹರಿ ಜಯ 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 ಜಯ. ಅಚ್ಯುತ ಕೇಶವ ಮಾಧವ ಅನಂತ, ನೀನೇ ರಕ್ಷಿಸು ತಂದೆ, ನೀನೇ ರಕ್ಷಿಸು. ದೇವಾ ಧೈರ್ಯವನ್ನು ತಾಳಯ್ಯ. ನಿನ್ನ ಕರೆಯನ್ನು ಆಲಿಸಿದ ಕೂಡಲೇ ಹಸ್ತಿನವತಿಯಲ್ಲಿದ್ದಂತಹ ನಾನು ಧರ್ಮರಾಯಾದಿ ಸಕಲರಿಗೂ ಧೈರ್ಯವನ್ನು ಹೇಳಿ ಗರುಡ ವಾಹನನಾಗಿ ಇತ್ತ ಬಂದವನಿದ್ದೇನೆ. ಅದೋ ಅದೋ ನೋಡು, ಗರುಡನ ರೆಕ್ಕೆಯಿಂದ ಹೊರಬಂದಂತಹ ಗಾಳಿಯು ನಮ್ಮವರನ್ನೆಲ್ಲ ಸಚೇತನಗೊಂಡಿತಲ್ಲ. ಹೌದು ದೇವ, ಎಲ್ಲರೂ ಎದ್ದು ಬರುತ್ತಿದ್ದಾರೆ. ಪಾರ್ಥ, ದೇವಾ ನೀನು ನಮ್ಮನ್ನೇ ನಂಬಿದವ. ನೀನಲ್ಲದೆ ಮತ್ತಾರು ಗತಿ ನಮಗೆ ದೇವ. ಹೌದು, ನಾನು ನಿಮ್ಮನ್ನೆಲ್ಲ ನಿಶ್ಚಿಸಿಕೊಂಡವನಿದ್ದೇನೆ. ಅಯ್ಯ ದೇವಾ ಆಗಿ ಹೋದದಕ್ಕೆ ಚಿಂತಿಸಿ ಫಲವಿಲ್ಲ. ನಿನ್ನ ಸಾರಥಿಯಾಗಿ ನಾನೇ ಬರುತ್ತೇನೆ. ರಥವನ್ನು ಏರಿಕೊಳ್ಳಲು ಸಿದ್ಧನಾಗು. ಹಾಗೇ ಆಗಲಿ ದೇವ. ಕಂಡು ಮುಳಕೋ ಸಬದ ಹರುಷದಿ ಕಂಡು ಮುಳಕೋ ಸಬದ ಹರುಷದಿ ದಿಟ್ಟುಗಡೆ ದೂರಿನ ಬಿಸಿ ದಿಟ್ಟುಗಡೆ ದೂರಿನ ಬಿಸಿ ನಬಿಸಿ ತಾನಯ ಕಣ್ಣು ತನಗಿದು ಸಾಕು ತನ್ನಯ ಕಣ್ಣು ತನಗಿದು ಸಾಕು ತಾ ಕೈ ಕೊಡ ಕೆಲಸ ತಾ ಕೈ ಕೊಡ ಕೆಲಸ ತನ್ನಯ ಕಣ್ಣು ತನಗಿದು ಸಾಕು ತಾ ಕೈ ಕೊಂಡ ಕೆಲಸ ಕಂಡು ಪುಳಕೋ ಸವದ ಹರುಷದಿ ಕೃಷ್ಣ ಶ್ರೀಹರಿ ದೇವಾ ದೇವಾ, ನನ್ನ ಜನ್ಮ ಸಾರ್ಥಕವಾಯಿತು. ಹೆಸರಿಗೆ ತಕ್ಕಂತೆ ನನ್ನ ಮಾತೆ ಸುಗರ್ಭೆ. ಹೌದು, ನನ್ನ ತಂದೆ ತಾಯಿಗಳು ಆಶಿಸಿದ್ದು ಇದನ್ನೆಲ್ಲವೇ ದೇವ.
ಶ್ರೀಕೃಷ್ಣ ದರ್ಶನಾಕಾಂಕ್ಷಿ. ದೇವರು ಎದುರು ಬಂದಾಗ ಅವರ ಮುಖ ನೋಡುವುದಲ್ಲವಂತೆ, ಪಾದ ಕಮಲವನ್ನು ನೋಡಬೇಕಂತೆ ದೇವ. ಇದೋ ನಿನ್ನ ಪಾದ ಪದ್ಮಗಳಿಗೆ ಈ ಸುಧನ್ವನ ಅನಂತ ಪ್ರಣಾಮ ದೇವ. ಈ ಪಾರ್ಥನಿಗೆ ವ್ಯಾವಹಾರಿಕವಾದ ಯುದ್ಧದ ಜಯ ಬೇಕು, ಲೌಕಿಕವಾದ ಜಯ ಆತನಿಗೆ ಬೇಕು. ನನಗೆ ಹಾಗಲ್ಲ ದೇವ, ನನ್ನ ಉದ್ದೇಶವೇ ಬೇರೆ, ಅದು ನಿನಗೂ ತಿಳಿದಿದೆ ದೇವ. ಹಾಗಾಗಿ ಇಲ್ಲಿ ನಿರ್ಣಾಯಕವಾದ ಯುದ್ಧ ಆಗಲೇಬೇಕು. ಹಾಗಾಗಿ ಮೂರು ಬಾರಿ ಏನಾಯ್ತು ದೇವ? ಭ್ರಮೆಗೊಳಗಾದೆಯಲ್ಲ ದೇವ, ಹಾ, ನಾನು ಭ್ರಮೆಗೊಳಗಾದೇನೆ. ಹೌದು. ಒಂದು ಕಾಲದಲ್ಲಿ ನನ್ನ ಭ್ರಮೆಯನ್ನು ದೂರಪಡಿಸಿದವನು ನೀನಲ್ಲವೇ ಪಾರ್ಥ? ದೇವ, ನಾನು ಬಂದ ಮೇಲೆಯೂ ನೀನು ಶಪಥವನ್ನು ಮಾಡುತ್ತೀ ಎಂದಾದರೆ ಇದಕ್ಕೆ ನಾನು ಏನು ಹೇಳಲಿ ಹೇಳು? ದೇವ, ನೀನು ಬಂದ ಮೇಲೆ ಉತ್ಸಾಹವೇ ಬೇರೆ. ಓಹೋ. ನಾನು ನನ್ನಷ್ಟಕ್ಕೆ ನಿಂತಿದ್ದೆ, ಅವನೇ ಬಂದ. ನನ್ನನ್ನು ಕೊಲ್ಲಬೇಕಾದರೆ ಶಪಥವನ್ನು ಮಾಡು ಎನ್ನುವ ಹಾಗೆ. ದೇವ, ಅವನನ್ನು ಕೊಲ್ಲುವುದಕ್ಕೆ ನಾನು ಶಪಥ ಮಾಡಬೇಕೆ? ಪಾರ್ಥ, ದೇವ, ಈ ಹಿಂದೆಯೂ ಒಮ್ಮೆ ನೀನು ಶಪಥವನ್ನು ಮಾಡಿದ್ದೆ, ನೆನಪಿದೆಯೇ ನಿನಗೆ? ಯಾವುದು ದೇವ? ಸೂರ್ಯಾಸ್ತದ ಮುನ್ನವಾಗಿ ಸೈನ್ಯವನ್ನು ವಧಿಸುತ್ತೇನೆ ಎಂಬುದಾಗಿ ಶಪಥವನ್ನು ಮಾಡಿದವ ನೀನು. ಇದು ನಿನ್ನಿಂದ ಸಾಧ್ಯವಾಯಿತೆ? ಕೊಂದೆನಲ್ಲ ದೇವ. ಅದು ಹೇಗೆ? ದೇವ, ನಿನ್ನ ಅನುಗ್ರಹದಿಂದ, ಚಕ್ರದ ಸಹಾಯದಿಂದ. ಹೌದು, ಆತ ದುಷ್ಟನಾಗಿದ್ದ, ಅದರಿಂದಾಗಿ ಅವನನ್ನು ವಧಿಸುವುದಕ್ಕೆ ಸಹಕಾರಿಯಾಯಿತು. ಆದರೆ ಈತ ಹಾಗಲ್ಲವಯ್ಯ, ಈತ ಹರಿಭಕ್ತನಿದ್ದಾನೆ. ಹೇಳುವುದಾದರೆ ನಿನಗಿಂತಲೂ ಹೆಚ್ಚುಗೆ ಎಂದೇ ಹೇಳಬಹುದು. ಹೌದಯ್ಯ, ಆದ್ದರಿಂದ ಈತನನ್ನು ವಧಿಸುವುದು ಸುಲಭದ ಕಾರ್ಯವಲ್ಲವಯ್ಯ. ದೇವ, ನಿನ್ನ ಮನದ ಉಮ್ಮಡಿಕೆ ಏನು ಎಂಬುದು ನಾನು ಅರಿತುಕೊಂಡೆ. ಪಾರ್ಥನಿಗೆ ಕುದುರೆ ಬೇಕು, ಜಯವೆಂಬ ಚದುರೆ ಬೇಕು. ನನಗೆ ಹಾಗಲ್ಲ ದೇವ. ಆತನಿಗೆ ಲೌಕಿಕವಾದ ಜಯ ಬೇಕು, ನನಗೆ ಅಲೌಕಿಕವಾದ ಮೋಕ್ಷವೂ ಬೇಕು. ಅದನ್ನು ನನಗೆ ಕರುಣಿಸು ದೇವ, ಕರುಣಿಸು.
ಇದು ಮೊದಲ ಶರವನ್ನು ತೆಗೆದಿದ್ದೇನೆ ಪ್ರಯೋಗಕ್ಕೆ. ಪಾರ್ಥ, ದೇವ, ಇದರಲ್ಲಿ ಏನು ವಿಶೇಷವಿದೆ ಹೇಳು? ಇಲ್ಲವೇ ತಂದೆ? ಅದೇ ರಥ, ಅದೇ ಪಾರ್ಥ, ಆ. ಅದೇ ಬಿಲ್ಲು ಬಾಣಗಳು. ನಾನು ಬಂದದ್ದೊಂದು ವಿಶೇಷವಷ್ಟೇ. ಅದಕ್ಕಾಗಿ ಈ ಬಾಣಕ್ಕೆ ವಿಶೇಷವಾದಂತಹ ಶಕ್ತಿಯ ಅಗತ್ಯವಿದೆ. ಏನು ದೇವ ಅದು? ಏನೆಂದರೆ ನಾನು ಕೃಷ್ಣನಾಗಿ ಗೋವರ್ಧನ ಗಿರಿಯನ್ನು ಎತ್ತಿ ಗೋಪಾಲಕರನ್ನು ಗೋವುಗಳನ್ನು ಸಂರಕ್ಷಿಸಿದಾಗ ದೊರೆತಂತಹ ಪುಣ್ಯದ ಫಲವನ್ನು ಈ ಬಾಣಕ್ಕೆ ದಾರೆ ಎರೆದಿದ್ದೇನೆ. ಈಗ ಇದೋ ದೇವ, ನನ್ನ ಮಾತು ಕೇಳು. ಈ ಬಾಣವನ್ನು ಮಾರ್ಗ ಮಧ್ಯದಲ್ಲಿ ತುಂಡರಿಸದೇ ಇದ್ದರೆ ಸುಗರ್ಭ ಹಂಸಧ್ವಜರ ಸಂಜಾತನಲ್ಲ, ಹೆಚ್ಚೇಕೆ ನಿನ್ನ ಭಕ್ತನಲ್ಲ ನೋಡು. ಒಂದನ್ನು ತುಂಡರಿಸಿದ್ದೇನೆ. ದೇವ, ಎರಡನೇ ಶರವನ್ನು ತೆಗೆದಿದ್ದೇನೆ ಪ್ರಯೋಗಿಸಿದ್ದೇನೆ. ಯಾಕೆ ದೇವ? ಒಂದನೇ ಶರವು ವಿಫಲವಾಗಿ ಹೋಯಿತು. ಅದಕ್ಕೆ ದೇವ ನಾನು ಆಗ ಮೂರಂತ ಹೇಳಿದ್ದು. ಇನ್ನು ಎರಡು ಇದೆ. ಹಾಗೆಂದು ಇದಕ್ಕೆ ಶಕ್ತಿಯ ಅಗತ್ಯವಿದೆಯಲ್ಲ. ಕೇವಲ ಒಂದು ಪುಣ್ಯ ಕಾರ್ಯದ ಕೆಲಸದ ಪುಣ್ಯವು ಇದಕ್ಕೆ ಸಾಕಾಗುವುದಿಲ್ಲ. ಸಾಲದೆ ದೇವ. ಅದಕ್ಕಾಗಿ ಶ್ರೀಕೃಷ್ಣ ಅವತಾರದಲ್ಲಿ ನಾನು ಗಳಿಸಿದಂತಹ ಸಂಪೂರ್ಣ ಪುಣ್ಯದ ಫಲವನ್ನು ಇದಕ್ಕೆ ದಾರೆ ಎರೆದಿದ್ದೇನೆ. ಈಗ ದೇವ, ನಿನ್ನ ಶಪಥ ಕೇಳು. ಈ ಬಾಣವನ್ನು ಮಾರ್ಗ ಮಧ್ಯದಲ್ಲಿ ತುಂಡರಿಸದೇ ಇದ್ದರೆ ಜಗತ್ತಿನಲ್ಲಿ ಆದರ್ಶ ದಂಪತಿಗಳೆಂದರೆ ವಸಿಷ್ಠ ಅರುಂಧತಿಯರು ಅವರ ಏಕಾಂತವನ್ನು ಭಂಗಗೊಳಿಸಿದರೆ ಯಾವ ಪಾಪ ಬರುವುದೋ ಆ ಪಾಪ ಈ ಸುಧನ್ವನಿಗೆ ಇದು ನಿರ್ಣಾಯಕ ಶರ. ದೇವ, ಪ್ರಯೋಗಿಸಲಿ. ಯಾಕೆ ದೇವ? ನೋಡಿದೆಯಾ, ಏನಾಯ್ತು ದೇವ? ನಾನು ಕೃಷ್ಣಾವತಾರದಲ್ಲಿ ಗಳಿಸಿದಂತಹ ಪುಣ್ಯವನ್ನು ಆ ಶರಕ್ಕೆ ದಾರಿ ಎರೆದಿದ್ದರು ಅದು ಆತನನ್ನು ವಧಿಸುವಲ್ಲಿ ಸಹಕಾರಿಯಾದದ್ದಲ್ಲ. ಯಾಕೆ ದೇವ? ಇದು ಯಾಕೆ ಬಲ್ಲೆಯ? ಯಾಕೆ? ಆತ ಏಕಪತ್ನಿ ವ್ರತಸ್ಥ, ನಾವು ಬಹುಪತ್ನಿ ವಲ್ಲಭರು. ಆತನನ್ನು ವಧಿಸಬೇಕು ಅಂತಾದರೆ ಹಿಂದಿನ ಯುಗದಲ್ಲಿ ರಾಮಾವತಾರದ ಸಂದರ್ಭ ನಾನು ಗಳಿಸಿದಂತಹ ಪುಣ್ಯದ ಫಲವನ್ನು ಈ ಶರಕ್ಕೆ ದಾರೆ ಎರೆದಿದ್ದೇನೆ. ಅಷ್ಟು ಮಾತ್ರವಲ್ಲ, ಈ ಶರದ ಆದಿ ಮಧ್ಯ ಅಂತ್ಯದಲ್ಲಿ ತ್ರಿಮೂರ್ತಿಗಳ ಶಕ್ತಿಯನ್ನು ನಿಕ್ಷೇಪಿಸಿದ್ದೇನೆ. ದೇವ, ಏನು ದೇವ ಇದು? ಎಲ್ಲ ಶಕ್ತಿಯನ್ನು ಒಮ್ಮೆಲೆ ಕರುಣಿಸಿದೆ ಎಂದಾದರೆ ಇದನ್ನು ಧರಿಸುವಂತಹ ಶಕ್ತಿ ನನ್ನ ಭುಜಗಳಿಗೆ ಬೇಕಲ್ಲ ಸ್ವಾಮಿ. ಪಾರ್ಥ, ದೇವ, ಇದು ನನ್ನ ಭುಜವನ್ನು ಸವರಿದ್ದೇನೆ. ಈಗ ದೇವ, ಒಂದು ಮಾತು. ಖಂಡವಿಲ್ಲದ ಪುಣ್ಯವನು ಸೂರೆಗೊಂಡವನಾನೋ ನರನೋ, ಸೂರೆಗೊಂಡವನಾನೋ ನರನೋ, ಕೊಂಡಾಡದಿರೆ ಬರಿದೆ ಉತ್ತಂಡ ಶರವ ಬಿಡಿಸಿರದೆ. ಆ ದೇವಾ, ನಿನ್ನದು ಅಖಂಡವಾದಂತಹ ಪುಣ್ಯ. ಅದನ್ನು ಪಾರ್ಥನ ಶರಕ್ಕೆ ಆವಾಹಿಸಿದೆ. ಹೌದು, ಅದನ್ನು ನಾನು ತುಂಡರಿಸಿದವನಿದ್ದೇನೆ. ಈಗ ಆ ಪುಣ್ಯ ಎಲ್ಲಿಗೆ ಹೋಯಿತು? ಏನಾಯಿತು ದೇವ? ಸುಧನ್ವಾ, ಕಡಲಿನ ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಿ ನದಿಯಾಗಿ ಪುನಃ ಕಡಲನ್ನೇ ಸೇರುವಂತೆ ನಾನು ಕರುಣಿಸಿದಂತಹ ಪುಣ್ಯದ ಫಲಗಳೆಲ್ಲವೂ ಮರಳಿ ನನ್ನನ್ನೇ ಸೇರಿಕೊಂಡಿದೆ. ಸುಧನ್ವಾ, ಈತ ಕೇವಲ ಮಾಧ್ಯಮವಷ್ಟೇ. ಈತನ ಮೂಲಕ ಈ ಕಾರ್ಯಗಳನ್ನೆಲ್ಲ ನಾನೇ ಮಾಡಿಸುವವನಿದ್ದೇನೆ. ಇದರ ಬಗ್ಗೆ ನಿನಗೆ ಚಿಂತೆ ಬೇಡ. ನನ್ನ ಶಪಥ. ಶತಮಾನವೆಂದೋ
ಏಕಾದಶಿ ವೃತ್ತದಲ್ಲಿ ಕಾಶಿಯ ವಿಶ್ವನಾಥನನ್ನು ಭಜಿಸುತ್ತಿರುವಂತಹ ಸಂದರ್ಭ ಆತನಿಗೆ ಎದೆಗಾಲಲ್ಲಿ ಒತ್ತರೆ ಯಾವ ಪಾಪ ಬರುವುದೋ ಆ ಪಾಪವನ್ನು ಬರಲಿ. ನೋಡೋಣ ನೋಡೋಣ. ಚಲ ಚಲೋ ಚಲ ವಿಷ್ಣು ಲಕ್ಷ್ಮೀ ನಿಲಯ ನಾರಾಯಣ ಎನ್ನುತನ ಬದುಳೆಗೆ ಹರಿನಾಮಾವಳಿಯನುಚ್ಚರಿಸುತ್ತದೆಯೋ ಪುಳಿಮರಾಗಿದುವಿನ ಕಾಂತಿಯಲ್ಲಿ ಇಳಿದು ತಿಳಿಗೆ ಅಚ್ಯುತನ ಶ್ರೀಪದ ಚಲರಲೋಚನ ವಿಷ್ಣು ಲಕ್ಷ್ಮೀ ನಿಲಯ ನೋಡಿದೆಯ ಸುಧನ್ವನು ಹರಿನಾಮ ಸ್ಮರಣೆಯನ್ನೇ ಮಾಡುತ್ತಾ ಅಸುನೀಗಿದವನಿದ್ದಾನೆ. ಸ್ವಾಮಿ ಪಾರ್ಥ, ದೇವಾ, ಈತನ ವಧೆಗೆ ನೀನು ಕಾರಣವಾಗಿದ್ದರು ಅದು ನನ್ನ ಮೂಲಕವೇ ಆಯಿತು ಎಂಬುದರಲ್ಲಿ ಯಾವುದೇ ಸುಳ್ಳಿಲ್ಲವಯ್ಯ. ಆದ್ದರಿಂದ ಆತನ ಮಾತಿನಂತೆ ನೀನು ಪ್ರಯೋಗಿಸಿದಂತಹ 3 ಶರಗಳನ್ನು ತುಂಡರಿಸಿದವನಿದ್ದಾನೆ. ಆದರೆ 3ನೆಯ ಶರದ ಅಂತ್ಯದಲ್ಲಿ ಶಿವಶಕ್ತಿ ಇದ್ದುದರಿಂದ ಅದು ಆತನ ಶಿರಚ್ಛೇದನಕ್ಕೆ ಕಾರಣವಾಯಿತು. ಆತನ ಶಿರವು ನಭೋಮಂಡಲಕ್ಕೆ ಹಾರಿ ನನ್ನ ಪಾದಕಮಲದಲ್ಲಿ ಬಂದು ಬಿದ್ದಿದೆ. ಇದನ್ನು ಶಿವನು ರುದ್ರಮಾಲೆಯಾಗಿ ಧರಿಸಿಕೊಂಡವನಿದ್ದಾನೆ. ಇದರಿಂದ ಸುಧನ್ವನಿಗೂ ಹರಿ ದರ್ಶನವೂ ಆಯಿತು, ಮೋಕ್ಷವೂ ದೊರೆಯಿತು. ಪಾರ್ಥ, ಏನೆಂದು ಹೇಳುವುದು ಹೇಳು. ಇದರಿಂದ ಹರಿದರ್ಶನ ಎಂಬಂತಹ ಪುಣ್ಯ ಕಥೆಯು ಅಂತ್ಯಗೊಂಡಿತು. ಆಡಿದಂತಹ ನಮಗೂ ನೋಡಿದಂತಹ ನಿಮಗೂ ಸಕಲರಿಗೂ ನಾವು ನಂಬಿಕೊಂಡು ಬಂದಂತಹ ಶ್ರೀ ಮಂಜುನಾಥ ಮಹಾಗಣಪತಿ ಅಣ್ಣಪ್ಪ ಸ್ವಾಮಿಯು ಸಕಲ ಸುಖವನ್ನು ಕರುಣಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಆಹ್ವಾನ ಮಾಡಿಕೊಳ್ಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಧರೆಯೋಳು ಪೆಸರಾದ ವರದರ್ಪತ್ತಲ ನುಳುರೋನತ್ತ ಧರೆಯೋಳು ಪೆಸರಾದ ವರದರ್ಪತ್ತಲ ನುಳು ಸ್ಥಿತವಾಗಿ ಕರುಣದಿ ನಿಜ ಕಿಂಕರದಿ ಕೊಲಿದು ಮನವಿರಬಲು ಪಾಲಿದು ನೀ ಮಂಜುನಾಥ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳೋ ಮಂಗಳೋ ಮಂಗಳೋ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಭಜನಾ ಕಮ್ಮಟದ ಸಂಚಾಲಕರಾದಂತಹ ಸುಬ್ರಹ್ಮಣ್ಯ ಭಟ್ ಇವರಿಗೆ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. ಯಕ್ಷಗಾನಂ ವಿಶ್ವಗಾನಂ.
26ನೇ ವರ್ಷದ ಭಜನಾ ಕಮ್ಮಟದ ಈ ದಿವಸ ಅತ್ಯಂತ ಅದ್ಭುತವಾಗಿ ಯಾವುದೇ ವೃತ್ತಿಪರ ಕಲಾವಿದರಿಂದ ಕೂಡ ಕಡಿಮೆ ಇಲ್ಲದ ಹಾಗೆ ಶ್ರೀ ಹರಿದರ್ಶನ ಪ್ರಸಂಗವನ್ನು, ಯಕ್ಷಗಾನ ಪ್ರಸಂಗವನ್ನು ಉತ್ತಮ ರೀತಿಯಲ್ಲಿ ನಮ್ಮ SDM ಕಲಾ ಬಳಗದವರು ತೋರಿಸಿಕೊಟ್ಟಿದ್ದಾರೆ. ಶ್ರೀಯುತ ಅರಣ್ಯ ಇವರ ನಿರ್ದೇಶನದಲ್ಲಿ ಹಿಮ್ಮೇಳ ಅಂತೂ ಅದ್ಭುತವಾಗಿತ್ತು. ಭಾಗವತರ ಇರ್ಬೋದು, ಹಾಗೆ ಸಿಂಚನ, ಭಾಗವತರಾದಂತಹ ಸಿಂಚನ, ಹಾಗೆ ಚೆಂಡೆ ಇರಬಹುದು, ಹಾಗೆ ಮೃದಂಗವು ಕೂಡ ನಮ್ಮ ಈ ಯಕ್ಷಗಾನಕ್ಕೆ ಒಂದು ಹೊಸ ಮೆರುಗನ್ನು ನೀಡಿದೆ. ಅದೇ ರೀತಿಯಾಗಿ ಸುಧನ್ವ ಅಂತೂ ಅದ್ಭುತ. ನಿನ್ನೆ ದಿವಸ ಚೆಂಡೆ ವಾದಕರಾಗಿದ್ದವರು ಇವತ್ತು ಸುಧನ್ವನಾಗಿ ನಮ್ಮನ್ನೆಲ್ಲ ರಂಜಿಸಿದಂತಹ ಸುಬ್ರಹ್ಮಣ್ಯ ಭಟ್ ಇರಬಹುದು, ಹಾಗೆ ಧರ್ಮಸ್ಥಳ ಮೇಳದ ಮ್ಯಾನೇಜರ್ ಆದಂತಹ ಶ್ರೀಯುತ ಗಿರೀಶ್ ಹೆಗಡೆಯವರ ಮಗ, ಅವರು ಕೂಡ ಬೆಂಗಳೂರಿಂದ ಬಂದಿದ್ದಾರೆ. ಕೃಷ್ಣನ ವೇಷವನ್ನು ಹಾಕಲಿಕ್ಕೆ ನಮ್ಮ ಶ್ರೀಶ ಅವರು ಉತ್ತಮವಾದಂಥ ರೀತಿಯಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ಕೂಡ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಹಾಗೆ ಅರ್ಜುನ ಇರಬಹುದು, ಹಾಗೆ ಪ್ರಭಾವತಿ ಇರಬಹುದು, ಅನುಸಾಲ್ವ ಇರಬಹುದು, ಎಲ್ಲ ಪಾತ್ರಗಳು ಕೂಡ ಮೇಳದ ಯಾವುದೇ ಕಲಾವಿದರು ಕೂಡ ಕಡಿಮೆ ಆಗಲಿಲ್ಲ, ಅದ್ಭುತವಾಗಿ ಮೂಡಿ ಬಂದಿದೆ. ದೊಡ್ಡದಾದಂಥ ಒಂದು ಚಪ್ಪಾಳೆ. ಹಾಗೆ ಪೂಜ್ಯ ಕಾವಂದ್ರವರು ಸುಮಾರು 1 ತಾಸುಗಳ ಕಾಲ ಯಕ್ಷಗಾನ ಪ್ರಿಯರಾದಂತಹ ಪೂಜ್ಯ ವೀರೇಂದ್ರ ಹೆಗಡೆಯವರು ಕೂಡ ಸುಮಾರು 1 ತಾಸುಗಳ ಕಾಲ ಇದ್ದು ಹರಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಯಕ್ಷಗಾನದ ಬಗ್ಗೆ ವಿಶೇಷ ಒಲವುಳ್ಳವರು, ಭಜನೆ ಬಗ್ಗೆ ಒಲವುಳ್ಳವರು, ಭಜನಾ ಕಮ್ಮಟದ 7 ದಿವಸ ಕೂಡ ನಮ್ಮೊಟ್ಟಿಗಿರುವವರು ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು. ಅವರ ಉಪಸ್ಥಿತಿ ಕೂಡ ನಮಗೆ ಪ್ರೇರಣೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸುನೀಲ್ ಇರ್ಬೋದು, ಹಾಗೆ ನಮ್ಮ ಭಜನಾ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಬಾಲಕೃಷ್ಣ ಪಂಜ, ನಮ್ಮ ಪರಿಷತ್ತಿನ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು, ಸಮನ್ವಯಾಧಿಕಾರಿಗಳು, ಹಾಗೆ ಎಲ್ಲ ಶಿಬಿರಾರ್ಥಿಗಳು ಕೂಡ ನಮ್ಮೊಟ್ಟಿಗಿದ್ದಾರೆ, ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಖಂಡಿತ ಇದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಕಲಾವಿದರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು. ಅರುಣ್ ಅವರೇ, ಎಲ್ಲ ಕಲಾವಿದರು ಕೂಡ ಒಮ್ಮೆ ವೇದಿಕೆಗೆ ಬನ್ನಿ. ಹಾಗೆ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಗಳವರು ದಯವಿಟ್ಟು ವೇದಿಕೆ ಬಂದು ಅವರಿಗೆ ಸಣ್ಣ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಹಾಗೆ ನಮ್ಮ ಮುಂಬೈ ಭಜನಾ ಪರಿಷತ್ತಿನ ರವೀಂದ್ರ ಅವರು ಕಾರ್ಯದರ್ಶಿಗಳು, ಬಾಲಕೃಷ್ಣ ಪಂಜ ಅವರು ಕೂಡ ಇಲ್ಲಿದ್ದಾರೆ. ಅವರು ಎಲ್ಲ ಪಾತ್ರಧಾರಿಗಳು, ಭಾಗವತಿಗೆಯಲ್ಲಿ ಸಿಂಚನ ಮುಡುಕೋಡಿ ಇರಬಹುದು, ಚೆಂಡೆಯಲ್ಲಿ ಆದಿತ್ಯ ಹೊಳ್ಳ ಇರಬಹುದು, ಮದ್ರಳೆಯಲ್ಲಿ ಶ್ರೇಯಸ್ ಪಾಳಂಜ ಇರಬಹುದು, ಚಕ್ರತಾಳ ಗೌತಮ್ ಇರಬಹುದು, ಧರ್ಮಸ್ಥಳ ಮೇಳದ ಕಲಾವಿದ ಅರ್ಜುನ್ನಾಗಿ ಗೌತಮ್ ಶೆಟ್ಟಿ, ಗೌರವ್ ಶೆಟ್ಟಿ, ವೃಷಕೇತುವಾಗಿ ಮಿಥುನ್ ರಾಜ್, ಪ್ರದ್ಯುಮ್ನಾಗಿ ಕುಮಾರಿ ಸೌಜನ್ಯ, ಅನುಸಾವಲನಾಗಿ ವಿಜಯ್ ಶೆಟ್ಟಿ, ಹಂಸಧ್ವಜನಾಗಿ ಕೀರ್ತನ್ ರೈ, ದೂತನಾಗಿ ಅಮೋಘ ಶಂಕರ, ಸುಧನ್ನನಾಗಿ ಶ್ರೀ ಸುಬ್ರಹ್ಮಣ್ಯ ಭಟ್, ಹಾಗೆ ಸುಗರ್ಭೆಯಾಗಿ ಕುಮಾರಿ ಭವಿಷ್ಯ, ಪ್ರಭಾವತಿಯಾಗಿ ದೀಪಶ್ರೀ, ಕೃಷ್ಣನಾಗಿ ನಮ್ಮ ಗಿರೀಶ್ ಹೆಗಡೆಯವರ ಮಗ ಶ್ರೀಶ ಇವರೇ. ಹಾಗೆ ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿದಂತೆ ಎಲ್ಲರೂ ಕಲಾವಿದರು ಕೂಡ ವೇದಿಕೆ ಬರಬೇಕು. ದೊಡ್ಡದಾದಂಥ ಚಪ್ಪಾಳೆ. ವಿಶ್ವವಿದ್ಯಾನಿಲಯ ಮಟ್ಟದ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತ ತಂಡ ಎಲ್ಲ ಕಡೆಗಳಲ್ಲಿ ಕೂಡ ಸ್ವಾಮಿಯ ಅನುಗ್ರಹದಿಂದ ಪ್ರಥಮ ಬಹುಮಾನವೇ ಬರಲಿ ಅಂತೇಳಿ ಮುಂದಕ್ಕೆ ನಿಮಗೆ ವಿಶೇಷವಾದ ಹಾರೈಕೆ. ನಮ್ಮ ಅರುಣ್ ಅವರು ಕೂಡ ಇದ್ದಾರೆ. ಅವರು ಕೂಡ ಧರ್ಮಸ್ಥಳ ಮೇಳದಲ್ಲಿ ಕಲಾವಿದರಾಗಿ ದುಡಿದವರು, ಕಟೀಲು ಮೇಳದಲ್ಲಿ ದುಡಿದವರು, ಇಲ್ಲಿಯ ಕಲಾ ಕೇಂದ್ರದಲ್ಲಿ ಕಲ್ತಂತ ಅರುಣ್ರಿಗೆ ದೊಡ್ಡ ಚಪ್ಪಾಳೆ.